ಸಾಧಾರಣ ಯಾರು ಭೂಷಣ ಬೂರ್ನ ಕ್ಯಾಪ್ಚರ್ ಆಯ್ತು ಬೂರ್ನ ಕ್ಯಾಪ್ಚರ್ ಆಯ್ತು ತಂದು ಭೂಷಣ್ ನಿಧಾನ ಹೋಗು ಚೂರು ಗ್ಯಾಪ್ ದಿದ್ದು ಭಯ ಡಿಸ್ಟೆನ್ಸ್ ದಿದ್ದು ಭಯ್ ಭಾರಿ ಜಾರ್ಲು ಜವನಿಯವ್ರಿ ಸಿದ್ಧದ ಬೂರಿ ನನ್ನ ಟರ್ನ್ ಏಸು ಬರ್ತಾ ಗೊತ್ತಿದ್ದಿತ್ತೆ ತುಕ ಮೆಲ್ಲ ಪೋ ఉంటోనా ಒಂದು ಪೋ ತೂಕ ಬಲ ಕೈ ಕರ
ಪ್ರೀತಮ್ ಗಾಡಿ ಪೋತನ ವೀಲ್ಡದಿಲ್ಲ, ಗಾಡಿ ಪೋತನ ವೀಲ್ಡದಿಲ್ಲ, ಗಾಡಿ ಪೋತನ ಅಂದೆಟ್ಟು ಪೋ. ಆಗ್ತಾ ಉಂಟು. ಹಾಂ ಬುಷ್, ಈಗ ನಾನು ಇವರು ನಮ್ಮವರು ಅಂದ್ಕೊಂಡು ಮಾರ, ಸಾರಿ. ನೀವು ಅವರು ಇಲ್ಲಿಂದ ಬಂದದ್ದು ಇವಾಗ ರಿಟರ್ನ್ ನಮ್ಮದು ಧರ್ಮಸ್ಥಳ. ಓಕೆ, ಥ್ಯಾಂಕ್ ಯು. ಹಾಂ, ನಾಳೆ ಟ್ರೈ ಮಾಡ್ತೇನೆ. ನಿಧಾನಕ್ಕೆ ರೈಸ್ ಮಾಡಿ, ನಿಧಾನಕ್ಕೆ, ಒಮ್ಮೆಲೆ ಕೊಡಬೇಡ. ಹಾಂ, ಇಲ್ಲ ವೇಟ್ ಹಾಂ, ನಿಧಾನಕ್ಕೆ ಬಿಡು, ನಿಧಾನಕ್ಕೆ ಅದಾ. ವೇಟ್ ಥ್ಯಾಂಕ್ ಯು. ನಾನು ರಿಂಟೇರ್ ಅಂದ್ಕೊಂಡು ನಾನು ಇವರು ಅಂದ್ಕೊಂಡಿದ್ದು. ನಾವೀಗ ಹೋದಲ್ಲ, ಅವರೇ ಬಂದ್ರೆ ಅನ್ಕೊಂಡು ಫಸ್ಟಿಗೆ. ಭೂಷಣ ಬೈಕಲ್ಲಿ ಬತ್ತಾರಂದು ಅವು ಗಂಜಿ ಟಯರ್ ಸ್ಲಿಪ್ ಮಾಡಲ್ಲ ಬರ್ತಾರೆ ಕೇಳಿಸಿ. ಎರಡು ನಿಧಾನ ಬರ್ತಾವಳು. ನಮಸ್ಕಾರ ಒಂಥರ ಮಾತ್ರ ಗಾಡಿ ಕನಿಸಿತ್ತು. ಆನೆ ಆಡ ಕೊರ್ಕೊಂಡಿದ್ದೆ, ಅದೊಂದು ಆನೆ ಸಾರ್ದು ಬರ್ತೀನಿ. ಆಫ್ ರೈಡ್ ಎಕ್ಸ್ಪೀರಿಯನ್ಸ್ ಮಾತ್ರ ದಾಲಾಡ್ ಸೂಪರ್ ಮಕ್ಕಳನ್ನ ಜವಾನಿಯರ್. ಹಾಗೆ ಬಿದ್ದದ್ದು ಒಳ್ಳೆದಿತ್ತು. ಹೌದಾ? ಇನ್ನೊಮ್ಮೆ ಬೀಳ್ತೀಯಾ? ಇನ್ನೊಮ್ಮಗ ಅಂದ ಮತ್ತೆ ಫೋನಾಗ ಬೋರ್ಡ್ಗೆ ಬನ್ನಕದಲ್ಲ ಆಯ್ತಾ. ಅದು ನಿಜ. ಏನು ಗೊತ್ತಾ, ಜೋರು ಮಳೆ ಬರ್ತಾ ಉಂಟಲ್ಲ, ನಿನಗೆ ಮಳೆ ಒಮ್ಮೆ ನಿಂತರೆ ಮಾತ್ರ ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ. ಅದು ಫುಲ್ಲು ಸ್ಲಿಪ್ ಆಗ್ತದೆ ನೆಲ. ಮಳೆ ಆದರೆ ಹರಿದೋಗ್ತದೆ ನೋಡಿ ನೀರು. ಹೋಗ. ಅಲ್ಲ ಎಲ್ಲ ಹೇಳ್ತಾರೆ, ಅದಕ್ಕೆ ನಾನು ಹೇಳಿದ್ದು. ಅದಕ್ಕೆ ನಾನು ಹೇಳಿದ್ದು. ನನಗೂ ಗೊತ್ತಿಲ್ಲ. ಅಲ್ಲ, ನನಗೊಮ್ಮೆ ಮೀಟ್ರ್ ಆಫ್ ಆಯಿತು, ಎಕ್ಸ್ಪೀರಿಯನ್ಸೇ ಬಿದ್ದಿದ್ದಾನೆ ಇನ್ನು ನಾನು ಹೋದಾಗೆ ಅಂತ. ನನ್ನ ಮೀಟ್ರ್ ಆಫ್ ಆಗಿದೆ ಮರ, ಇದು ಬೈಕ್ ಇಲ್ಲಿ ವಾಕ್ಯ ಅಂತ. ಹಾಂ, ಬಾಡಿಗೆ ಟಚ್ ಆಗೋದಿಲ್ಲ. ಓಕೆ. ಒಂಚೂರು 5 ರೂಪಾಯಿ.